ಜಾಗದಲ್ಲಿ ನಾನು ಬೋಧಕನಲ್ಲ, ಸಾಧಕ, ಆಜೀವ ಶ್ರಾವಕ ಎಂದು ಪರರಿಗೆ ಉಪದೇಶ ನೀಡಿದವನಲ್ಲ, ಪರರಿಂದ ಕಲಿಯಬೇಕಾದವನಲ್ಲದೆ ಪರರಿಗೆ ಕಲಿಸಿದವನಲ್ಲ ಎಂದು ಸಾರಿದ. ಹಿಂದೂ ಮುಸ್ಲಿಂ ಕ್ರೈಸ್ತರ ಒಂದೇ ಬಾಂಧವರೆಮ್ಮ, ತಂದೆ ದೇವರೊಬ್ಬನೇ, ನೀನೊಬ್ಬಳೇ ನಮ್ಮೆಲ್ಲರ ತಾಯಮ್ಮ ಎಂದು ನಮ್ಮನ್ನೆಲ್ಲ ಹರಸಿದ. ಯೇಸು ಕ್ರಿಸ್ತರ ಜೀವನದ ಕೊನೆಯ ದಿನಗಳನ್ನು ನೆನಪಿಸುವ ಗೋಲ್ಗೊಥಾ ಎಂಬ ಪ್ರಕೃತಿಯನ್ನು ಜಗತ್ತಿಗೆ ನೀಡಿ ಪ್ರಪಂಚಕ್ಕೆ ಸಾಮರಸ್ಯದ ಸಂದೇಶವನ್ನು ನೀಡಿದ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಯವರು. ಅದೇ ರೀತಿ ಆರ್ಯರು, ಮೊಘಲರು, ಕ್ರೈಸ್ತರು ತಡೆಗೇನು ಎಲ್ಲರೂ ಬರಲೆಂದು ಸ್ವಾಗತಿಸಿದೆ. ಜಾತಿ ಮತ ಬೇರೆನದೆ, ಬಣ್ಣ ನುಡಿ ಬದಲೆನದೆ, ಭೇದವೆಣಿಸದೆ ಮೀಸಲಗಿದೆ ಎಂದು ನಮ್ಮನ್ನೆಲ್ಲ ಸ್ವಾಗತಿಸಿದ. ಆದರೆ ಹುಟ್ಟಿದ ಮಣ್ಣಿಗೆ ಅನ್ಯಾಯವಾದಾಗ ಬೆಂಕಿ ಬಿದ್ದಿದೆ ಮನೆಗೆ, ಓ ಬೇಗ ಬನ್ನಿ, ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ. ಕನ್ನಡದ ಗಡಿಕಾಯೆ, ಗುಡಿಕಾಯೆ, ನುಡಿಕಾಯೆ, ಕಾಯಲಾರೆ ಸಾಯೆ, ಓ ಬನ್ನಿ ಬನ್ನಿ ಎಂದು ಸದಾ ನಮ್ಮನ್ನು ಎಚ್ಚರಿಸುತ್ತಲೇ ಬಂದಿರುವ ನಾಡೋಜ ಕವಿ ಡಾಕ್ಟರ್ ಕಯ್ಯಾರರು. ಮತ್ತೊಂದು ಭಾಗವನ್ನು ನೋಡಿದರೆ ಮನೆ ಮನೆಗಳಲ್ಲಿ ಚೆಂಡೆಗಳ ಅಬ್ಬರ, ಮತ್ತಳೆಗಳ ನಿನಾದ, ಭಾಗವತಿಕೆಯ ನಾದ ಮಾಧುರ್ಯ, ಅರ್ಥಗಾರಿಕೆಯೊಂದಿಗೆ ಪ್ರತಿ ಮನೆಯ ಜನ ಮನದಲ್ಲಿ ಯಕ್ಷಗಾನದ ಕೊಲೆ ಹುಟ್ಟುವಂತೆ ಮಾಡಿದ ಯಕ್ಷಗಾನದ ಪಿತಾಮಹ ಪಾರ್ಥಿಸುಬ್ಬನ ಹುಟ್ಟೂರಾದ ಅಚ್ಚ ಕನ್ನಡದ ನೆಲ ಕಾಸರಗೋಡು. ರಾಜಕೀಯವಾಗಿ ನಾವಿಂದು ಕೇರಳದೊಂದಿಗೆ ವಿಲೀನವಾಗಿದ್ದರೂ ಕೂಡ ನಮ್ಮ ಐತಿಹಾಸಿಕ ಪರಂಪರೆ, ಭಾಷೆ, ಸಾಹಿತ್ಯ, ಶಿಕ್ಷಣ, ಉದ್ಯೋಗದಿಂದ ಹಿಡಿದು ವೈವಾಹಿಕ ಸಂಬಂಧಗಳು ಕೂಡ ನಮ್ಮ ತವರು ನೆಲವಾದ ಕರ್ನಾಟಕದೊಂದಿಗೆ ಉಳಿಸಿ ಬೆಳೆಸಿಕೊಂಡಿರುವುದನ್ನು ಕಾಣಬಹುದು. ಭಾಷಾವಾರು ಪ್ರಾಂತ್ಯ ರಚನೆಯಾಗುವ ಮೊದಲು ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗವಾಗಿದ್ದ ಕಾಸರಗೋಡು ಅಂದಿನ ಮದ್ರಾಸ್ ಪ್ರಾಂತದ ಭಾಗವಾಗಿತ್ತು. ಫಜಲಾರಿ ಸಮಿತಿಯು ಕಾಸರಗೋಡಿಗೆ ಬಂದು ಚರ್ಚಿಸಿದ ಸಂದರ್ಭದಲ್ಲಿ ಆ ಸಮಿತಿಯ ಸದಸ್ಯರಾಗಿದ್ದ KM ಪಣಿಕ್ಕರ್ ಅವರು ಚಂದ್ರಗಿರಿ ಪಯಸ್ವಿನಿ ಹೊಳೆಯು ಮಲಯಾಳ ಮತ್ತು ತುಳು ರಾಜ್ಯಗಳ ಐತಿಹಾಸಿಕ ಗಡಿಯಂದು ಈ ಹೊಳೆಯ ಉತ್ತರ ಭಾಗವು ಕರ್ನಾಟಕಕ್ಕೂ ದಕ್ಷಿಣ ಭಾಗವು ಕೇರಳಕ್ಕೂ ಸೇರಬೇಕಾದೆಂದು ಸಮ್ಮತಿಸಿದರು. ಆದರೆ ಸಮಿತಿಯ ವರದಿ ಬಂದಾಗ ಈ ಎಲ್ಲ ಭೂಭಾಗಗಳು ಕೇರಳ ಸರ್ಕಾರದ ಪಾಲಾಯಿತು. ಇದು ನಮ್ಮ ಕನ್ನಡ ಹೋರಾಟಗಾರರನ್ನು ಕೆರಳಿಸಿತು. ಅನೇಕ ಮಹನೀಯರ ನೇತೃತ್ವದಲ್ಲಿ ಅಲ್ಲಲ್ಲಿ ಚಳುವಳಿಗಳು ನಡೆದವು. ಕನ್ನಡವೇ ಪಂಥ, ಕನ್ನಡವೇ ಪಕ್ಷ ಎಂಬ ಧೋರಣೆಯೊಂದಿಗೆ ಚಳುವಳಿಗಳು ತೀವ್ರಗೊಂಡವು. ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸಿದರು. ಮಹಿಳೆಯರು ಕೂಡ ಹೋರಾಟಕ್ಕೆ ಇಳಿದರು. ಅದೇ ರೀತಿ ಎಲ್ಲ ನೇತಾರರು ಈ ಒಂದು ಹೋರಾಟಕ್ಕೆ ಧುಮುಕಿದರು. ಮಾತ್ರವಲ್ಲ, 1955 ಸೆಪ್ಟೆಂಬರ್ 7ರಂದು ಕರ್ನಾಟಕ ಏಕೀಕರಣ ಸಮಿತಿ ಅಸ್ತಿತ್ವಕ್ಕೆ ಬಂತು. ಕನ್ನಡದ ಹೋರಾಟಕ್ಕೆ ಮನ್ನಣೆ ದೊರೆಯದಿದ್ದಾಗ 1956 ನವೆಂಬರ್ 1ರಿಂದ ರಾಜಕೀಯ, ಜಾತಿ, ಮತ, ಪಂಥ ಭೇದವಿಲ್ಲದೆ ಆರಂಭಿಸಿದ ಹೋರಾಟ ಇಂದಿಗೂ ಕೂಡ ಮುಂದುವರಿಯುತ್ತಲೇ ಇದೆ. ಈ ರೀತಿ ಗಡಿನಾಡು ಕಾಸರಗೋಡಿನಲ್ಲಿ ಕನ್ನಡಿಗರ ಹೋರಾಟವು 20ನೇ ಶತಮಾನದ ಪೂರ್ವಾರ್ಧದಲ್ಲಿ ಆರಂಭಗೊಂಡು 21ನೇ ಶತಮಾನಕ್ಕೂ ವ್ಯಾಪಿಸಿ ಇನ್ನೂ ಕೂಡ ಕನ್ನಡಿಗರ ಉದ್ದೇಶ ಸಾಧನೆಗಾಗಿ ಮುಂದುವರಿಯುತ್ತಲೇ ಇದೆ. ಈಗಲೂ ಕಾಸರಗೋಡಿನ ಅನೇಕ ಸಂಘ ಸಂಸ್ಥೆಗಳು ಇದಕ್ಕಾಗಿ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೊದಲಿನ ನಮ್ಮ ನೇತಾರರ ಹಾಗೆ ಈಗಲೇ ಹೇಳಿದ್ರು ಕುಣಿಗುಳ್ಳಾರಿರಬಹುದು, ಅನೇಕ ನೇತಾರರು ಈ ಒಂದು ಹಾದಿಯನ್ನು ಅವಲಂಬಿಸಿದ್ರು. ಆ ಹಾದಿಯನ್ನು ಈಗಲೂ ಕೂಡ ನಮ್ಮ ನೇತಾರರು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಶಿವರಾಮ ಕಾಸರಗೋಡು ಇರಬಹುದು, ರಾಧಾಕೃಷ್ಣ ಉಳಿಯತ್ತರ್ ಇರಬಹುದು, SC ಭಟ್ ಇರಬಹುದು, ಅದೇ ರೀತಿ ನಮ್ಮ BV ಕಕ್ಕಿಲ್ಲಾರು, ಇಂತಹ ಹಲವು ನೇತಾರರು ನಮಗೆ ಹೋರಾಟಕ್ಕೆ ಅವರು ಆರಂಭವನ್ನು ನೀಡಿದ್ರು. ಆ ಹೋರಾಟವನ್ನು ನಮ್ಮ ಇಂದಿನ ಎಲ್ಲ ನೇತಾರರು ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಕಾಸರಗೋಡು ಕನ್ನಡ ನಾಡು ಎನ್ನಲು ನಮಗೆ ಯಾವುದೇ ಒಂದು ಅಂಜಿಕೆ ಇಲ್ಲ. ನಮ್ಮ ನಾಡಿನ ಮಾಸ್ತಿಕಲ್ಲು, ವೀರಕಲ್ಲು ಶಾಸನಗಳು, ಕೋಟೆ ಬುರುಜುಗಳು, ನಮ್ಮ ಸುತ್ತಮುತ್ತಲಿನ ಸ್ಥಳನಾಮಗಳು, ಹೊಸಂಗಡಿಯಿಂದ ಹೊಸದುರ್ಗದವರೆಗಿನ ಪ್ರದೇಶಗಳು ಅಚ್ಚ ಕನ್ನಡದ ನೆಲವೆಂಬ ಐತಿಹಾಸಿಕ ಕನ್ನಡ ಪರಂಪರೆಯನ್ನು ಹೇಳಿ ಹೇಳಿ ಸವೆಯುತ್ತಾ ಬಂದಿವೆ. ಆದರೆ ಅದನ್ನು ಕಾಣುವ ಕಣ್ಣು ಬೇಕು, ಕೇಳುವ ಕಿವಿ ಬೇಕು. ಒಂದು ಭಾಷೆಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕಾದರೆ ಆ ಭಾಷೆಯ ಜನರು ವಾಸಿಸುವ ನೆಲವನ್ನು ಉಳಿಸಬೇಕೆಂಬ ಕನ್ನಡಿಗರ ಹೋರಾಟವು ಕಾಸರಗೋಡು ಕನ್ನಡಿಗರ ಕನ್ನಡ ಚಳುವಳಿಯಾಗಿ ಮೂಡಿಬಂದಿದೆ. ಕಾಸರಗೋಡಿನಲ್ಲಿ ನಡೆಯುತ್ತಿರುವ ಕನ್ನಡ ಚಳುವಳಿಗಳು, ಹೋರಾಟಗಳು ಕೇವಲ ಒಂದು ಭಾಷೆಯ ಸಮಸ್ಯೆಗಳಾಗಿರಲಿಲ್ಲ. ಒಂದು ಜನಾಂಗದ, ಒಂದು ಸಂಸ್ಕೃತಿಯ ಸಾಹಿತ್ಯಿಕ ಸಾಂಸ್ಕೃತಿಕ ಕಲಾ ಪರಂಪರೆಯ ಹೋರಾಟವಾಗಿದೆ. ಕಾಸರಗೋಡಿನ ಕನ್ನಡಿಗರು ಎಲ್ಲವನ್ನು ಕೂಡ
ಪಡೆದಿರುವುದು ನಮ್ಮ ಹೋರಾಟದ ಮೂಲಕವೇ ಆಗಿದೆ. ಶಿಕ್ಷಣ, ನೌಕರಿ, ಕೃಷಿ, ವ್ಯಾಪಾರ, ಜನರ ದೈನಂದಿನ ವ್ಯವಹಾರಗಳಲ್ಲಿ ಅನ್ಯ ಭಾಷೆಯ ಪ್ರಭಾವ ಹೆಚ್ಚುತ್ತಾ ಹೋದ ಹಾಗೆ ಕನ್ನಡಿಗರಲ್ಲಿ ಕನ್ನಡತನದ ಜಾಗೃತಿ ಆದುದರಿಂದಲೇ ಸೌಮ್ಯವಾದಿಗಳಾದ ಕಾಸರಗೋಡಿನ ಕನ್ನಡಿಗರು ಹೋರಾಟದ ಮಾರ್ಗವನ್ನು ಅವಲಂಬಿಸಿದರು. ಕಾಸರಗೋಡು ಕನ್ನಡಿಗರ ನಿರಂತರ ಹೋರಾಟದ ಫಲವಾಗಿ ಅವಿಭಜಿತ ಕಾಸರಗೋಡು ಜಿಲ್ಲೆಯ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಉದಾಹರಣೆಗೆ ಪಂಚಾಯತ್ ಕಾರ್ಯದರ್ಶಿ ಇರಬಹುದು, ಕೃಷಿ ಅಸಿಸ್ಟೆಂಟ್ ಇರಬಹುದು, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಇರಬಹುದು, ಸ್ಪೆಷಲ್ ವಿಲೇಜ್ ಆಫೀಸರ್ ಇರಬಹುದು, ಶಾಲೆಯ ಮುಖ್ಯೋಪಾಧ್ಯಾಯರು ಇರಬಹುದು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇರಬಹುದು, ಟ್ರೆಷರಿ ಆಫೀಸರ್ ಇರಬಹುದು, ಹೀಗೆ ಹಲವು ಹುದ್ದೆಗಳನ್ನು ಈಗಲೂ ಕೂಡ ಕನ್ನಡಿಗರು ಪಡೆಯುವಂತಾಗಿದೆ. ಮಾತ್ರವಲ್ಲ, ಮಂಜೇಶ್ವರ ಕಾಸರಗೋಡು ತಾಲೂಕಿನ ವಿದ್ಯಾಧಿಕಾರಿ ಉಪಜಿಲ್ಲಾ ವಿದ್ಯಾಧಿಕಾರಿಗಳಾಗಿಯೂ ಕನ್ನಡಿಗರನ್ನೇ ಮಾಡುವಲ್ಲಿ ನಮ್ಮ ಈ ಎಲ್ಲ ಪ್ರಯತ್ನ, ನಮ್ಮ ಈ ಎಲ್ಲ ಹೋರಾಟ ಯಶಸ್ವಿಯಾಗಿದೆ. ಮಾತ್ರವಲ್ಲ, ಕನ್ನಡ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಮಲಯಾಳ ಕಡ್ಡಾಯವಾಗಿ ಕಲಿಯಬೇಕೆಂಬ ಸರ್ಕಾರದ ಆಜ್ಞೆಗೆದುರಾಗಿ ಕನ್ನಡಿಗರೆಲ್ಲ ಒಟ್ಟು ಸೇರಿ ಕಲೆಕ್ಟರೇಟ್ ದಿಗ್ಬಂಧನ ನಡೆಸಿದ ಕಾರಣ ಸರ್ಕಾರದ ಕಣ್ಣು ತೆರೆಸಲು ಸಾಧ್ಯವಾಗಿದೆ. ಈ ನಿಟ್ಟಿನಲ್ಲಿ ಕನ್ನಡಿಗರೆಲ್ಲ ಒಗ್ಗಟ್ಟಾಗಿ ಕನ್ನಡ ಶಾಲೆಗಳನ್ನು ಉಳಿಸಲು ಪ್ರಯತ್ನ ಮಾಡಬೇಕು. ಮತ್ತೊಂದು, ಕನ್ನಡ ಶಾಲೆಗಳಿಗೆ ಮಲಯಾಳ ಬಾರದ ಅಧ್ಯಾಪಕರ ನೇಮಕಾತಿ ನಡೆಯುವಾಗಲೂ ನಮ್ಮ ಎಲ್ಲ ಸಂಘಟನೆಗಳು, ನಮ್ಮ ಎಲ್ಲ ನೇತಾರರು ನಿರಂತರ ಪ್ರಯತ್ನ ಮಾಡುವ ಕಾರಣ ಒಂದು ಪರಿಧಿಯವರೆಗೆ ಆ ಎಲ್ಲ ವ್ಯವಹಾರಗಳನ್ನು ತಡೆಹಿಡಿಯಲು ಕನ್ನಡಿಗರಿಗೆ ಉದ್ಯೋಗ ದೊರಕಿಸಿಕೊಳ್ಳಲು ಸಾಧ್ಯವಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳು ಆಗಬೇಕಾದರೆ ಈಗಾಗಲೇ ಹೇಳಿದ್ರು, ಎಲ್ಲ ಸಂಘಟನೆಗಳು ಪರಸ್ಪರ ಒಂದಾಗಬೇಕು. ಯಾವುದೇ ಸಮಸ್ಯೆ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಕಾಸರಗೋಡಿನ ಮೂಲೆ ಮೂಲೆಗಳಲ್ಲಿಯೂ ಕನ್ನಡದ ಕಾರ್ಯಕ್ರಮಗಳು ನಡೆಯಬೇಕು. ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ಕನ್ನಡ ಶಾಲೆಗೆ ಕಳಿಸಬೇಕು. ಆಗ ಮಾತ್ರ ಕಾಸರಗೋಡಿನಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸಲು ಸಾಧ್ಯ. ಇನ್ನು ಹೆಚ್ಚೇನು ಹೇಳುವುದಿಲ್ಲ. ಕನ್ನಡವೇ ಎನ್ನಸಿರು ಹೆತ್ತ ತಾಯಿ, ಕನ್ನಡವೇ ಧನಧಾನ್ಯ, ಕನ್ನಡವೇ ಮನೆ ಮಾನ್ಯ, ಕನ್ನಡವೇ ಎನಗಾಯ್ತು ಕಣ್ಣು ಕಿವಿ ಬಾಯಿ. ಆದಾಗ ಮಾತ್ರ ಕಾಸರಗೋಡಿನಲ್ಲಿ ಕನ್ನಡವನ್ನು ಉಳಿಸಬಹುದು. ಅದಕ್ಕಾಗಿ ಪ್ರಯತ್ನ ಮಾಡುತ್ತಿರುವ ಎಲ್ಲ ಸಹೋದರ ಸಹೋದರಿಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು, ಎಲ್ಲ ಹೋರಾಟದಲ್ಲಿಯೂ ಕೂಡ ನಾನು ಕೂಡ ನಿಮ್ಮೊಂದಿಗೆ ಇದ್ದೇನೆ ಎಂಬ ಭರವಸೆಯನ್ನು ನೀಡಿಕೊಂಡು ಒಂದು ಒಳ್ಳೆಯ ಕನ್ನಡೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭಾಶಯಗಳನ್ನು ಸಲ್ಲಿಸಿಕೊಂಡು ವಿರಮಿಸುತ್ತೇನೆ. ಜೈ ಭಾರತ್.